ಎಚ್.ಡಿ. ಕೋಟೆ ತಾಲೂಕಿನ ಆಡಳಿತ ಭವನದಲ್ಲಿರುವ ಕಂದಾಯ ಇಲಾಖೆ ಕಚೇರಿಗೆ ಸಮಯ 11 ಅಧಿಕಾರಿಗಳು ಆಗಮಿಸುತ್ತಿಲ್ಲ. ದಂಡಾಧಿಕಾರಿಗಳ ಕಾರ್ಯವೈಫಲ್ಯದಿಂದ ಬೇರೆ ಅಧಿಕಾರಿಗಳು ಕೂಡ ತಮಗೆ ಮನಬಂದಂತೆ ವರ್ತಿಸುತ್ತಿದ್ದಾರೆ. ಅಧಿಕಾರಿಗಳು ತಮಗೆ ಇಷ್ಟ ಬಂದ ಹಾಗೆ ಕಚೇರಿಗೆ ಆಗಮಿಸುತ್ತಿದ್ದು ದುಡಿದು ಬದುಕುವ ಜನರಿಗೆ ಗೋಳಾಗಿ ಪರಿಣಮಿಸಿದೆ. ಅಧಿಕಾರಿಗಳ ದುರ್ವರ್ತನೆಗೆ ಅದೇ ಇಲಾಖೆಯಲ್ಲಿ ಕೆಲಸ ಮಾಡುವ ಸಿಬ್ಬಂದಿಯ ಮಾತು ಕೇಳಿ ಇನ್ನುಳಿದವರು ತಲೆ ತಗ್ಗಿಸುವಂತಹ ನಾಚಿಗೇಡಿನ ಸಂಗತಿಯಾಗಿದೆ. ತಾಲೂಕಿನಲ್ಲಿ ಬೇಜವಾಬ್ದಾರಿತನದಿಂದ ವರ್ತಿಸುವ ಅಧಿಕಾರಿಗಳು ಸುಮ್ಮನೆ ಜನರನ್ನು ಅಲೆದಾಡಿಸುತ್ತಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿ ತಪ್ಪಿತಸ್ಥ ಅಧಿಕಾರಿಗಳನ್ನು ಸೇವೆಯಿಂದ ವಜಾಗೊಳಿಸಬೇಕು. ಕ್ಷೇತ್ರದ ಶಾಸಕ ಅನಿಲ್ ಚಿಕ್ಕಮಾದು ಅಧಿಕಾರಿಗಳಿಂದ ಕೆಲಸ ಮಾಡುವಲ್ಲಿ ವಿಫಲರಾಗಿದ್ದಾರೆ. ಇನ್ನು ಮುಂದಾದರೂ ಕೋಟೆ ಜನರಿಗೆ ಕೊನೆ ಕ್ಷಣದಲ್ಲಿ ಉತ್ತಮ ಆಡಳಿತ ನೀಡಲಿ ಎಂದು ಜನರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ವರದಿ ಮಾಲಾರ ಮಹದೇವ ಸ್ವಾಮಿ. ಇಲ್ಲಿ ಯಾರು ಬಂದಿಲ್ಲ, ಇನ್ನು 11 ಗಂಟೆ ಆದ್ರೂ ಆಫೀಸಲ್ಲಿ ಕೇಳೋರಿಲ್ಲ. ಚೆನ್ನಾಗಿ ಹೇಳಿದ್ರಿ. ಮತ್ತೆ ಈಗ ವಿಜಿ ಏನದು ಕೆಳಗಡೆ ಹೋಗಿ ಒಬ್ಬರು ಚೇಂಬರ್ಲು ಇಲ್ವಲ್ಲಮ್ಮ. ಅಯ್ಯೋ ದೇವ್ರೆ, ಏನು ಹಿಂಗೆ ಆಗ್ಬಿಟ್ರೆ ಇಲಾಖೆ. ಹಾಂ ಈಗ ಅವ್ರು ಏನಂದ್ರು, ಹೇಳೋರಿಲ್ಲ ಅಂದಿಲ್ವಾ? ಹಾಂ ಮೇಡಮ್ ಇಲ್ಲ ಅಂದ್ರೆ ಈ ಕತೆ. ಮೇಡಮ್ ಇದ್ರೆ ಎಲ್ಲ ಬರೋರು. ಅಲ್ಲಲ್ಲ ಅಧಿಕಾರಿ ಇವರು ಸ್ಟಾಫ್ಗಳನ್ನ ಇನ್ ಟೈಮಿಗೆ ಬರೋಕ್ಕೆ ಕೇಳಕ್ಕೆ. ಹಾಂ ಬರಲ್ವಲ್ಲ, ಡಿ ಸಿ ಅವ್ರು ಬರಲ್ವಲ್ಲ, ಏನು ಮಾಡೋಣ? ನಾನ್ಪುರದ ಅಡಿ ಗ್ರಾಮ ಪಂಚಾಯತ್ ಮೆಂಬರು. ನಾವು ಚಿಕ್ಕಪುಟ್ಟ ಕೆಲಸಕ್ಕೆ ನಮ್ಮ ತಾಲೂಕು ಕಚೇರಿಗೆ ಬಂದಾಗ ಅರ್ಜಿಯನ್ನು ಹಾಕಿ ಹೆಚ್ಚು ಕಡಿಮೆ ಒಂದು 8-10 ತಿಂಗಳಾಗಿದೆ. ಬರೀ ಒಂದು ಆರ್ಟಿಸಿನಲ್ಲಿ ಹೆಸರನ್ನ ತಿದ್ದುಪಡಿ ಮಾಡ್ಕೊಡೋಕ್ಕೆ ಇವರು ತುಂಬಾ ಅಲಿಸ್ತಾ ಇದ್ದಾರೆ. 8 ತಿಂಗಳಿಂದ ನಮ್ಮನ್ನು ಅಲಿಸ್ತಾ ಇದ್ದಾರೆ. ನಮಗೆ ತುಂಬ ಬೇಜಾರಾಗ್ಬಿಟ್ಟಿದೆ. ಇಲ್ಲಿ ಅಧಿಕಾರಿಗಳು ಸರಿಯಾದ ಸಮಯಕ್ಕೆ ಬರೋದಿಲ್ಲ. ಆಮೇಲೆ ಬರೋದು 11 ಗಂಟೆಗೆ ಬಂದರೆ ಊಟಕ್ಕೆ ಹೋದ್ರೆ 4 ಗಂಟೆಗೆ ಬರ್ತಾರೆ. ತುಂಬಾ ನಮ್ಮನ್ನು ಬಡ ಜನರನ್ನು ಅಲಿಸ್ತಾರೆ. ಇದನ್ನು ಮಾನ್ಯ ಶಾಸಕರು ಗಮನಹರಿಸಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ನೀಡಿ ಜನರಿಗೆ ತೊಂದರೆ ಆಗೋದನ್ನು ತಪ್ಪಿಸ್ಬೇಕಂತ ನಾನು ಈ ಮೂಲಕ ತಮ್ಮಲ್ಲಿ ಕೇಳ್ಕೊತಿದ್ದೀನಿ.